ಒಲಿದು ನಿಂತರೆ ನೀನೆ ಲಕ್ಷ್ಮಿ ಮುಳಿದು ನಿಂತರೆ ಕಾಡಿ ಲಲಿತ ವಿದ್ಯಾ ಸದನೆ ಶಾರದೆ ನೀನೆ ತ್ರೈಗುಣಶೀಲೆಯು ಎನ್ನುವ ಓಂ ಅನುಗ್ರಹ ಪ್ರದಾಯೈ ನಮಃ. आरोग्यं पद्मं सर्वदेवतां सम्पतं शीतलक्ष्मी भूयापं भूमित्रः श्री महालक्ष्मी नमः नमो विष्णुप्रार्थनां समर्पयामि गंगा सिंधु सरस्वती यमुना गोदावरी नर्मदा कृष्णा भीमजगद्गः कुर्वन्तु नो
ಡೈರೆಕ್ಷನ್ ಆಗಿ ಇಟ್ಕೊಳ್ಳಿ. ಆ ವೀಳ್ಯದೆಲೆ ಮೇಲೆ ಒಂದು ಕಾಯಿನ್ ಕೊಟ್ಟಿದ್ದಾರೆ, ಅಥವಾ ನೀವು ಮನೆಯಿಂದ ಕಾಯಿನ್ ತಂದಿದ್ರೆ ಅದು ಆಗ್ತದೆ. ಅದನ್ನು ಆ ವೀಳ್ಯದೆಲೆ ಮೇಲೆ ಇಟ್ಟು ಹೀಗೆ ಇಟ್ಕೊಳ್ಬೇಕು. ಓಂ ಪ್ರಕೃತ್ಯೇ ನಮಃ, ಓಂ ವಿಕೃತ್ಯೇ ನಮಃ, ಓಂ ವಿದ್ಯಾಯೇ ನಮಃ, ಓಂ ಸರ್ವಭೂತಹಿತಪ್ರದಾಯೇ ನಮಃ, ಓಂ ಕಮಲ ಸಂಭವಾಯೇ ನಮಃ, ಓಂ ಅನುಗ್ರಹ ಪ್ರದಾಯೇ ನಮಃ, ಓಂ ಬುದ್ಧೈ, ಓಂ ಕರುಣಾಯೇ ನಮಃ, ಓಂ ಲೋಕಮಾತ್ರೇ ನಮಃ, ಓಂ ಪದ್ಮಪ್ರಿಯಾಯೇ ನಮಃ, ಓಂ ಪದ್ಮಹಸ್ತಾಯೈ ನಮಃ, ಓಂ ಪದ್ಮಾಕ್ಷೈ ನಮಃ, ಓಂ ಪದ್ಮಸುಂದರ್ಯೈ ನಮಃ, ಓಂ ಪದ್ಮೋದ್ಭವಾಯೇ ನಮಃ, ಓಂ ಪದ್ಮಮುಖ್ಯೈ ನಮಃ, ಓಂ ಪದ್ಮನಾಭಪ್ರಿಯಾಯೇ ನಮಃ, ಓಂ ರಮಾಯೇ ನಮಃ, ಓಂ ಪದ್ಮಮಾಲಾಧರಾಯೇ ನಮಃ, ಓಂ ದೇವ್ಯೇ ನಮಃ, ಓಂ ಪದ್ಮಿನ್ಯೇ ನಮಃ, ಓಂ ಸುಪ್ರಸನ್ನಾಯೈ ನಮಃ, ಓಂ ಪ್ರಸಾದಾಭಿಮುಖ್ಯೈ ನಮಃ, ಓಂ ಪ್ರಭಾಯೇ ನಮಃ, ಓಂ ಚಂದ್ರವದನಾಯೇ ನಮಃ, ಓಂ ಚಂದ್ರಾಯೇ ನಮಃ, ಓಂ ಚಂದ್ರ ಸಹೋದರ್ಯೇ ನಮಃ, ಓಂ ಚತುರ್ಭುಜಾಯೇ ನಮಃ, ಓಂ ಚಂದ್ರರೂಪಾಯೇ ನಮಃ, ಓಂ ಇಂದಿರಾಯೇ ನಮಃ, ಓಂ ಇಂದುಶೀತಲಾಯೇ ನಮಃ, ಓಂ ಆಹ್ಲಾದಜನ್ಯೇ ನಮಃ, ಓಂ ಪುಷ್ಟ್ಯೈ ನಮಃ, ಓಂ ದಿತ್ಯೈ ನಮಃ, ಓಂ ದೀಪಾಯೇ ನಮಃ. राम जी की निकली सवारी, राम जी की लीला है न्यारी, निकली सवारी, राम जी की लीला है न्यारी, न्यारी, राम जी की निकली सवारी, राम जी की लीला है न्यारी।
जीता, रावण को मारा लंका को जीता। तब तब ये आए, तब तब ये आए, तब तब ये आए, तब तब ये आए, जब जब ये दुनिया राम जी की इतनी सवारी, राम जी की लीला है न्यारी, हो न्यारी। राम जी की इतनी सवारी, राम जी की लीला है न्यारी। ಇದು ಕಡಲೀಚೆಯ ದುಬೈಯಲ್ಲಿ ನಡೆಯುವ ವರಮಹಾಲಕ್ಷ್ಮಿ ಪೂಜೆ. ಕಡಲಾಚೆಯ ಭಾರತದ ಕಡಲಿನ ಮಗಳಾದ ಮಹಾಲಕ್ಷ್ಮಿಯ ಕುರಿತಾಗಿ ಈ ಕಡಲೀಚೆಯ ಕಡೆಗೆ ಕಡಲೂರಾದ ಮಂಗಳೂರಿಂದ ನನ್ನನ್ನು ಕರೆಸಿದ್ದೀರಿ. ಅದಕ್ಕೋಸ್ಕರ ಶ್ರೀ ವರಮಹಾಲಕ್ಷ್ಮಿ ಪೂಜಾ ಸಮಿತಿಯ ಕಿರಿ ಹಿರಿ ಎಲ್ಲ ಸದಸ್ಯರಿಗೂ ಅನಂತವಾಗಿರುವ ಕೃತಜ್ಞತೆಗಳನ್ನು ಮೊದಲಾಗಿ ಸಲ್ಲಿಸುವುದು. ಎಲ್ಲರೊಮ್ಮೆ ಹೇಳೋಣ. ಈಗ ಊ ಹೇಳಬೇಕು. ಈಗ ಮೂ ಹೇಳಬೇಕು. ಏನಿದು? ಅಕಾರಾತೋ ಬ್ರಹ್ಮ, ಉಕಾರಾತೋ ವಿಷ್ಣು, ಮಕಾರಾತೋ ಮಹೇಶ್ವರ. ಆ ಓ ಮು ಸೇರಿದಾಗ ಓಂಕಾರ ಆಗ್ತದೆ. ಅದು ಓಂಕಾರ ಅಲ್ಲ, ಓಂಕಾರ. ಓಂಕಾರ ಆಗ್ತದೆ. ಆ ಓಂಕಾರದಲ್ಲಿ ಉಕಾರಾತೋ ವಿಷ್ಣು ಎನ್ನುವಲ್ಲಿ ಸಾನ್ನಿಧ್ಯ ಪಡೆದಿರುವವಳು ಮಹಾಲಕ್ಷ್ಮಿ. ಹಾಗಾಗಿ ಒಲಿದು ನಿಂತರೆ ನೀನೆ ಲಕ್ಷ್ಮಿ, ಮುಡಿದು ನಿಂತರೆ ಕಾಡಿ, ಲಲಿತ ವಿದ್ಯಾ ಸದನೆ ಶಾರದೆ ನೀನೆ ತ್ರೈಗುಣಶೀಲೆ ಎನ್ನುವ ಹಾಗೆ ಲಕ್ಷ್ಮಿ ತ್ರಿಮಾತ್ರ ಕಲ್ಪನೆಯಲ್ಲಿ ಕೌತುಕದಲ್ಲಿ ಕಾಣುವಂತಹ ಕೌತುಕದ ಮೂರ್ತಿ. ಅಂತಹ ಮಹಾಲಕ್ಷ್ಮಿಯ ಆರಾಧನೆ ಇಲ್ಲಿ ನಡೆಯುತ್ತಾ ಉಂಟು. ಕಣ್ಣುಗಳೆರಡು ಸಾಲದ ಲಕ್ಷ್ಮಿಯ ಸ್ವರೂಪವನ್ನು ನೋಡಿದಲ್ಲಿ ಇವತ್ತಿಗೂ ಒಂದು ಸುಮಂಗಲೆ ಬಹಳ ಸಾಂಪ್ರದಾಯಿಕವಾದ ಉಡುಗೆಯಿಂದ ಮನೆಗೆ ಬಂದ್ರೆ ನಾವು ಹೇಳುವಂತ ಮಹಾಲಕ್ಷ್ಮಿ ಹಾಗೆ ಕಾಣ್ತಾರೆ. ಎರಡನೇ ಅದೇ ಸೌಂದರ್ಯ ಕಲ್ಪನೆ ಇರುವಂತದ್ದು ಶಾರದಾ. ಹಾಗಾಗಿ ಅಂತಹ ಲಕ್ಷ್ಮಿಯ ವಿಶೇಷವಾಗಿರುವಂತಹ ಆರಾಧನೆ ಇವತ್ತು ನೀವೆಲ್ಲ ಇಲ್ಲಿ ಕುಣಿತ ಭಜನೆ ಮಾಡಿದ್ದೀರಿ. ಭಜನಾ ಸಂಕೀರ್ತನೆ, ಎಷ್ಟೊಂದು ಪಠಣ, ಎಷ್ಟೊಂದು ಪ್ರವಚನಗಳು, ಎಂತಹ ವಿದ್ಯುಕ್ತವಾದಂತಹ ಆರಾಧನಾ ಕ್ರಮಗಳು. ಇವೆಲ್ಲವನ್ನು ಇನ್ನೊಂದು 10 ವರ್ಷದ ನಂತರ, 20 ವರ್ಷದ ನಂತರ ಮುಂದುವರಿಸಬೇಕಾದವರು ನೋಡಿ ಇಲ್ಲಿ ಕುಳಿತವರು. ಒಮ್ಮೆಲೆ ಇದ್ದಕ್ಕಿದ್ದಾಗೆ ನೀನು ಮುಂದುವರಿಸಬೇಕೆಂಬ ಜವಾಬ್ದಾರಿಯನ್ನು ಅವರಿಗೆ ದಾಟಿಸುವ ಬದಲು ಇವತ್ತು ಹೇಗೆ ಆ ನೀರು ಕೊಡುವುದರಿಂದ ತೊಡಗಿ ಪ್ರತಿಯೊಂದು ಕೆಲಸದಲ್ಲಿ ಅವರು ಬಹಳ ಸಕ್ರಿಯವಾಗಿ ತೊಡಗಿಸಿಕೊಂಡ್ರು, ಇದನ್ನು ಮುಂದುವರಿಸಬೇಕು. ಜೊತೆಗೆ ಇಂತಹದೇ ಶಿಷ್ಟಾಚಾರ, ಅತಿಥಿ ಸತ್ಕಾರ, ಪೂಜಾ ಸತ್ಕಾರ್ಯದ ಸಂಕಲ್ಪ ಮತ್ತು ಸಂಸ್ಕಾರಗಳನ್ನು ಮನೆಯಲ್ಲೂ ರೂಢಿಸುವಂತ ಕೆಲಸವನ್ನು ಮಾಡಬೇಕು. ಹೇಗೆ ಮಾಡಬಹುದು? ನಮ್ಮಲ್ಲಿ ಹಿರಿಯರು ಹೇಳ್ತಾರೆ, ಒಬ್ಬ ಮನುಷ್ಯನಿಗೆ ಯಾವ ನೆಲಕ್ಕೆ ಹೋದ್ರು, ಯಾವ ರಾಷ್ಟ್ರಕ್ಕೆ ಹೋದ್ರು, ಯಾವ ದೇಶಕ್ಕೆ ಹೋದ್ರು 3 ಮರೆಬಾರದಂತೆ. ಒಂದು ಸ್ವಜನ,
ಸ್ವಜನ, ನನ್ನ ಜನಗಳು, ನನ್ನ ಅಜ್ಜ ಅಜ್ಜಿ, ತಂದೆ ತಾಯಿ, ಊರಿನ ಮನೆ, ಊರಿನ ಕುಟುಂಬದ ಮನೆ, ನಮ್ಮ ಊರು, ಇವೆಲ್ಲವನ್ನು ಒಳಗೊಂಡ ಹಾಗೆ ನನ್ನ ಮೇಲೆ ಅಭಿಮಾನ ವಿಶ್ವಾಸವನ್ನಿಟ್ಟುಕೊಂಡಂತಹ ನನ್ನವರು ಎನ್ನುವಂತಹ ಮತ್ತು ನನ್ನನ್ನು ಅವರು ಅವರ ವ್ಯಕ್ತಿ ಎಂಬುದಾಗಿ ಸ್ವಭಾವದಲ್ಲಿ ಪರಿಕಲ್ಪಿಸಿರುವಂತಹ ಜನ, ಅವರು ಸ್ವಜನ. ನೀವೆಲ್ಲೇ ಇರಿ, ನಾವೆಂದೂ ಭಾರತೀಯರು ಎನ್ನುವಂತಹ ಕಲ್ಪನೆ. ಜನನಿ ಜನ್ಮಭೂಮಿಸ್ಯ ಸ್ವರ್ಗಾದಪಿ ಗರಿಯಸಿ, ರಾಮಾಯಣದ ಮಾತು. ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲಂತೆ. ಹಾಗೆ ಭಾರತವನ್ನು ನೆನಪಿಡುವ, ಭಾರತೀಯ ಸಂಸ್ಕೃತಿಯಲ್ಲಿಂದ ಪೂಜಾ ಕಾರ್ಯದಲ್ಲಿ, ಮನೆಯ ರೂಢಿಯಲ್ಲಿ, ನಿತ್ಯ ದಿನಚರಿಯಲ್ಲಿ ಪರಿಪಾಲಿಸುವಂತಹ ಒಂದು ಕ್ರಮವನ್ನು ಮಕ್ಕಳಿಗೆ ಕಲಿಸಿದೆ. ಇದು ಇನ್ನೊಂದು ಸ್ವಭಾಷೆ. ಎಷ್ಟೇ ಎಜುಕೇಟೆಡ್ ಎಂದೆನಿಸಿಕೊಂಡ್ರು ಕೂಡ, ಎಂತಹ ಡಿಗ್ರಿಯನ್ನು ಪಡೆದುಕೊಂಡ್ರು ಕೂಡ, ಎಂತಹ ಮಾಡರ್ನ್ ಆಗಿ ಸ್ಟ್ಯಾಂಡರ್ಡ್ ಆಗಿ ಬದುಕುವುದಾದರೂ ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮದೇ ಮನೆ ಭಾಷೆಯನ್ನು ಮಾತನಾಡುವುದನ್ನು ರೂಢಿಸಿ. ಇದು ಬಹಳ ಮುಖ್ಯವಾಗಿದೆ. ನಿಮ್ಮ ಊರಿಗೆ ನಿಮ್ಮ ಜೊತೆ ಚಳ್ಳೆ ಪಿಳ್ಳೆಗಳಂತಿರುವ ನಿಮ್ಮ ಮಕ್ಕಳು ಬರಬೇಕು. ಬಂದಾಗ ಭಾಷೆ ಗೊತ್ತಿಲ್ಲ ಎಂಬ ಒಂದೇ ಒಂದು ಕಾರಣಕ್ಕೆ ನಿಮ್ಮ ಮಕ್ಕಳು ನಿಮ್ಮ ಊರಿನಲ್ಲಿ ದ್ವೀಪ ಜೀವಿಗಳಾಗ್ತಾರೆ. ಅನೇಕರು ತಿಳ್ಕೊಳ್ತಾರೆ ದುಬೈಗೆ ಹೋದ ತಕ್ಷಣ ನೆಲವನ್ನೇ ಮರೆತು ಬಿಟ್ರು ಅಂತ. ಪ್ರತಿಯೊಂದು ಅಂಶ ನಾವು ಕುಣಿತ ಭಜನೆ ಮಾಡಿದೆವು. ಈ ಸಲ ವಾರಿಜಪತೆ ಎನ್ನುವುದಕ್ಕೆ ಹೆಂಗಡೆಯರೆಲ್ಲರೂ ಒಂದಷ್ಟು ಮಂದಿ ಕುಣಿದು ದೀಪವನ್ನು ಬಡಿಸಿದೆವು, ತಾವರೆಯನ್ನು ಬಡಿಸಿದೆವು, ತಾಳವನ್ನು ಬಡಿಸಿದೆವು, ಇಂಥ ಕೀರ್ತನೆ ಪ್ರತಿಯೊಂದನ್ನು ಹಾಡಿ. ಆಗ ಊರಿನಲ್ಲಿರುವವರಿಗೊಂದು ಭರವಸೆ, ಅಲ್ಲಿ ಹೋದ್ರೂ ಕೂಡ ನಮ್ಮ ತನವನ್ನು ಬಿಡಲಿಲ್ಲ. ಅದು ಆಗಬೇಕಾದದ್ದು ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಅಂತಹ ಮನಸ್ಥಿತಿಗಳು ರೂಪುಗೊಳ್ಳಿ, ಬದುಕಿನಲ್ಲಿರುವಂತಹ ಯಾವುದೇ ಸಂಕಷ್ಟಾದಿಗಳು ಇವೆಯೋ ಅದೆಲ್ಲವೂ ದೂರ ಆಗಲಿ, ಸಕಾಲಿಕವಾಗಿ ಬರುವಂತಹ ಅನುಕೂಲ ಮತ್ತು ಅವಕಾಶಗಳು ಯಥೇಚ್ಛವಾಗಿ ಬರಲಿ ಎಂಬ ಸದಾಶಯದೊಂದಿಗೆ ಹೇಗೆ ರಾಮ ಸಮುದ್ರಕ್ಕೆ ಸೇತುವೆ ಕಟ್ಟಿದನೋ ಅದೇ ರೀತಿ ಆ ಭಾರತದಿಂದ ಇಲ್ಲಿಗೆ ನನಗೆ ಸೇತುವೆ ಕಟ್ಟಿದ ರೀತಿಯಲ್ಲಿ ಅವಕಾಶವನ್ನು ಒದಗಿಸಿಕೊಟ್ಟ ವಿಶೇಷವಾದ ಆ ಕುತ್ತಾರಿನ ಗಟ್ಟಿ ಚತುರೋಪನಿಗೂ ಮತ್ತು ಅವರ ಸ್ನೇಹಿತರಿಗೂ ಮತ್ತು ಈ ಸಮಿತಿಯ ಸರ್ವರಿಗೂ ಶಿರವಾಗಿ ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ದೇವಿ ಆರಾಧನೆ ವಿಷಯದಲ್ಲಿ PhD ಸಂಶೋಧನೆಯನ್ನು ನಡೆಸಿ ಉನ್ನತ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವ ತಾವು ತುಳು, ಕನ್ನಡ ಭಾಷೆಗಳಲ್ಲಿ ಅರುಣೋದಯ, ನಿತ್ಯ ಸುವರ್ಣ, ಶಾರದಾಮೃತ ಕೃತಿಗಳನ್ನು ಬರೆದಿರುವಿರಿ.
समस्ता